ಮಣಿಯಂಪಾರೆ ಸಂತ ಲಾರೆನ್ಸ್ ಚರ್ಚಿನ ಅಭಿವೃದ್ಧಿ ಕಾರ್ಯದ ಸಹಾಯಾರ್ಥ ಫೆಬ್ರವರಿ 4ಕ್ಕೆ ಆಯೋಜಿಸಿದ ನಾಟಕ ಪೋಸ್ಟರ್ ಬಿಡುಗಡೆ ಕಾರ್ಯಕ್ರಮ ಚರ್ಚಿನಲ್ಲಿ ಜರುಗಿತು. ಚರ್ಚಿನ ಧರ್ಮಗುರು ಫಾದರ್ ನೆಲ್ಸನ್ ಡಿ ಅಲ್ಮೇಡಾ ಪೋಸ್ಟರ್ ಅನ್ನು ಬಿಡುಗಡೆಗೊಳಿಸಿ ಮಾತನಾಡಿದರು. ಚರ್ಚ್ ಪಾಲನಾ ಸಮಿತಿ ಅಧ್ಯಕ್ಷ ವಿಲ್ಸನ್ ಡಿಸೋಜಾ, ಕಾರ್ಯದರ್ಶಿ ಧನ್ರಾಜ್, ಕೆಥೋಲಿಕ್ ಸಭಾ ವಲಯದ ಅಧ್ಯಕ್ಷ ರಾಜು ಜಾನ್ ಡಿಸೋಜಾ, ಮಣಿಯಂಪಾರೆ ಘಟಕಾಧ್ಯಕ್ಷ ಅಮೃತಲಾಲ್ ಡಿಸೋಜಾ, ಕೆಥೋಲಿಕ್ ಸಭಾದ ರೋಹನ್ ರಾಜು ಮೊದಲಾದವರು ಭಾಗವಹಿಸಿದರು. ಫೆಬ್ರವರಿ 4ಕ್ಕೆ ಸಾಂಸ್ಕೃತಿಕ ಉತ್ಸವದ ಅಂಗವಾಗಿ ಚಾಪರ್ಕ ಕಲಾವಿದರಿಂದ ಹೊಸ ವರ್ಷದ ಸೂಪರ್ ಹಿಟ್ ನಾಟಕ ಪುದರ್ ದಿ ದಾಂಡ್ ಪ್ರದರ್ಶನಗೊಳ್ಳಲಿದೆ. ಮಣಿಯಂಪರೆ ಸಂತ ಲಾರೆನ್ಸರ ದೇವಾಲಯದ ಅಭಿವೃದ್ಧಿ ಕಾರ್ಯದ ಸಹಾಯಾರ್ಥವಾಗಿ ವಿಶ್ವವಿಖ್ಯಾತ ಚಾಪರ್ಕ ತಂಡದ ಕಲಾವಿದರಿಂದ ವಿಭಿನ್ನ ನಾಟಕ ಪುದರ್ ದಿ ದಾಂಡ್. ಈ ನಾಟಕವು 2024 ಫೆಬ್ರವರಿ 4 ಭಾನುವಾರದಂದು ಮಣಿಯಂಪರೆ ಚರ್ಚ್ ವಠಾರದಲ್ಲಿ ಸಂಜೆ 6:30ಕ್ಕೆ ಪ್ರದರ್ಶನಗೊಳ್ಳುವುದು. ಈ ನಾಟಕದಲ್ಲಿ ದೇವದಾಸ್ ಕಾಪಿಕಾಡ್, ಅರವಿಂದ್ ಬೋಳಾರ್, ಭೋಜರಾಜ್ ವಾಮಂಜೂರು ಇವರೊಂದಿಗೆ ಒಟ್ಟಿಗೆ 24 ಕಲಾವಿದರು ಈ ನಾಟಕವನ್ನು ಪ್ರದರ್ಶಿಸಲಿದ್ದಾರೆ. ತಾವೆಲ್ಲರೂ ಈ ನಾಟಕದ ಅಭಿಮಾನಿಗಳಾಗಿ ತಮ್ಮ ಸಂಪೂರ್ಣ ಸಹಕಾರವನ್ನು ನೀಡಬೇಕಾಗಿ ಕಳಕಳಿಯಲ್ಲಿ ನಾವು ಕೇಳಿಕೊಳ್ಳುತ್ತೇವೆ. 24 ಫೆಬ್ರವರಿ 4ರಂದು ಮಣಿಯಂಪರೆ ಚರ್ಚ್ ವಠಾರದಲ್ಲಿ ವಿಶ್ವವಿಖ್ಯಾತ ಬಲೆ ಚಾಪರ್ಕ ಕಲಾವಿದ ತಂಡದಿಂದ ಹೊಸ ನಾಟಕ ಪುದರ್ ದಿ ದಾಂಡ್. ಈ ನಾಟಕವು ಈ ಚರ್ಚ್ ವಠಾರದಲ್ಲಿ ಫೆಬ್ರವರಿ 4 ಸಂಜೆ 6:30ಕ್ಕೆ ಚರ್ಚ್ ವಠಾರದಲ್ಲಿ ಪ್ರದರ್ಶನಗೊಳ್ಳುವುದು. ಚರ್ಚಿನ ಅಭಿವೃದ್ಧಿಯ ಸಹಾಯದಗೋಸ್ಕರ ಈ ನಾಟಕವು ಇಲ್ಲಿ ಪ್ರದರ್ಶನಗೊಳ್ಳುವುದು. ತಾವೆಲ್ಲರೂ ನಾಟಕ ಅಭಿಮಾನಿಗಳಾಗಿ ತಮ್ಮ ಸಹಕಾರವನ್ನು ನಮಗೆ ಕೋರಬೇಕಾಗಿ ತಮ್ಮಲ್ಲಿ ಕೇಳಿಕೊಳ್ಳುತ್ತೇವೆ.